ಸೇರಿದ್ದಾರೆ ನಮ್ಮ ಬೆದ್ರತಕಲ ಪವರ್ ಈತೇನ ನಮಸ್ಕಾರ ಮೂಡಬಿದ್ರೆ ನಲ್ಲ ಒಂಚೂರು ಎನರ್ಜಿ ಜೋಶ್ ಬೋಡು ದಾಲಕೇನು ಜಿತೆ ಬನ್ನಗ ನಮ್ಮ ಒಂಜಿ 10 ಸ್ಟೇಟ್ ದ ಜೋಕುಲು ಮುಲ್ಪೊಲ್ಲೇರು ಆಗ್ಲೇ ಇಲ್ಲದಾಗಲೊಲ್ಲೇರು ಅಣ್ಣ ನಿಖಿಲ್ ಈತ ಚಪ್ಪ ಇತ್ತಂಡ ಅಪ್ಪುಜಿ ಕುಡೋರ ಹೆಲ್ಲೋ ಎವ್ರಿವನ್ ಓಕೆ ಇಲ್ಲಿ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ ನಿಮಗೂ ಬೋರ್ ಆಗುತ್ತೆ ಅಂಡ್ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳ ಜೊತೆಗೆ ಅಂಡ್ ನಮ್ಮ ಕಂಟೆಸ್ಟೆಂಟ್ ಅಲ್ಲದೆ ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಇವರದ್ದು ಕೂಡ ಅನೇಕ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಈ ಒಂದು ವೇದಿಕೆಯಲ್ಲಿ ಬರ್ಲಿಕ್ಕಿದೆ ಅದಕ್ಕಿಂತ ಮೊದಲೇದಾಗಿ ನಾನು ಒರ್ತಿಯ ಪಾತ್ರೆನ ಮಾತ್ರೆಗಳ ಬೋರ್ ಹಾಕೊಂಡೆ ಕರ್ದಿಂಚ ಒರ್ತಿಯ ಪಾತ್ರೆ ಒಂದುಲ್ಲೆ ಆಯ್ತೊಟ್ಟಿಗೂ ನಮ್ಮೊಟ್ಟಿಗೂ ಕುಟೋರಿ ಆಂಕರ್ಲ ವೇದಿಕೆ ಮಿತ್ತು ಬರ್ರೆ ಒಲ್ಲೇರೆ ಸೊ ಬಂದುಲೆ ಇನಿ ನಮ್ಮ ಊರುಡು ನಮ್ಮ ಪ್ರತಿಭೆಲು ಮಾತ್ರ ನಮ್ಮ ಊರು ತಗ್ಲತ್ತಂದಿಲ್ಲ ಪರ ಊರುದಲ್ಲ ಮಸ್ತ್ ಜನ ಬೈದರು ನಮ್ಮ ಕುಡೋರಿ ನಿರೂಪಕಿನ ಬಗ್ಗೆ ಪನ್ಪುನಂಡ ನಾರ್ತ್ ಬನಗ ನಮ್ಮ ಉತ್ತರ ಭಾಗಡು ಉತ್ತರ ಕರ್ನಾಟಕಡು ಬಾರಿ ಪುಗ್ಗರ್ತಿ ಪಡೆಯ ಅಂಚಿನ ನಿರೂಪಕರು ಅಂಚನೆ ನಮ್ಮ ಭಾಗಡ್ಲ ವೇತು ಕಾರ್ಯಕ್ರಮನು ಕೊರ್ದು ಪುಗ್ಗರ್ತಿಯನ್ನು ಪಡೆದು ಏತೋ ರಿಯಾಲಿಟಿ ಶೋದ ಹೋಸ್ಟ್ ಆದ ನಮ್ಮ ಕೆ ಬೇಡಿದಾಲ ಹೋಸ್ಟ್ ಆದುಲ್ಲೇರು ಸೊ ನಮ್ಮ ನಾಗರಾಜ್ ನಮ್ಮೊಟ್ಟಿಗುಲ್ಲೇರು ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್ ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ನಾಗರಾಜ್ ಓ ಮೈ ಬರ್ಲಿ ಜೋರಾದಂತಹ ಚಪ್ಪಾಳೆ ಮುಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು ನೋಡುತ್ತಾ ಇವರ ವೀಡರು ಎಕ್ಸ್ಟ್ರೀಮ್ ಪವರು ನಿಲ್ಲೋಕೆ ನೀಯರು ಆಗುತ್ತೆ ಮೈಯೆಲ್ಲ ಶಿವರು ಬರುತ್ತೆ ಸೂಪರ್ ಸ್ಟಾರ್ ವೆರಿ ಫಾರ್ ವೆರಿ ವಾರ್ ಒನ್ ಮ್ಯಾನ್ ಆರ್ಮಿಯಲ್ಲೇ ಹೋದರು ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ಗಳು ಬುಲೆಟ್ ಪ್ರೂಫ್ ಜಾಕೆಟ್ಸ್ಗಳು ಫುಲ್ ಲೋಡೆಡ್ ಗನ್ಸ್ಗಳು ಇವರದೇ ರೂಲ್ಸ್ಗಳು ನಮಸ್ಕಾರ ಮೂಡ್ಬಿದ್ರೆ ಕೇಳಿಸ್ತಾ ಇಲ್ಲ ಇಲ್ಲ ಮೂಡುಬಿದ್ರೆ ಅಂತ ಹೇಳಿದ್ರೆ ಒಂದು ಜೋಶ್ ಇರುವಂತಹ ಪ್ರೀತಿಯ ಊರು ಅಂತ ಹೇಳಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತದ್ದು ನಮಸ್ಕಾರ ಮೂಡುಬಿದ್ರೆ ಅಯ್ಯೋ ಚಿನ್ನ ಎಷ್ಟು ಚೆನ್ನಾಗಿ ಹೇಳಿದೆ ನಮಸ್ಕಾರನ ಓಕೆ ಇವತ್ತು ಮೂಡುಬಿದ್ರೆಯಲ್ಲಿ ಐತಿಹಾಸಿಕವಾದಂತಹ ಕ್ಷಣಕ್ಕೆ ಸಾಕ್ಷಿಯ ರುಜುವಾತನ್ನ ಬರೆಯುವಂತಹ ಸಂಭ್ರಮದ ಗಳಿಗೆಯಲ್ಲಿ ನಿಮ್ಮ ಮೂಡುಬಿದ್ರೆಯ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಈ ಮಣ್ಣಿನಲ್ಲಿ ಕರ್ನಾಟಕದ ಹೆಮ್ಮೆಯ ಪ್ರತಿಭಾನ್ವಿತ ಜೂನಿಯರ್ ನೃತ್ಯ ಪಟುಗಳನ್ನ ತಂದು ತನ್ನೊಂದಿಗೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ಗೆ ಒಂದು ಅದ್ಭುತವಾದಂತಹ ಆರಂಭವನ್ನ ಕೊಟ್ಟಿದೆ ಎಲ್ಲ ವಿಸ್ತೃತವಾಗಿರುವಂತಹ ಮಾತುಗಳನ್ನ ಸೌಮ್ಯ ಕೋಚನ್ ಅವರು ಅವಾಗಲೇ ಹೇಳಿದ್ದಾರೆ ಇನ್ನು ಮುಂದೆ ಜಾಸ್ತಿ ತಡ ಮಾಡದೇನೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮಕ್ಕೆ ಇರುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಇನ್ನೊಂದು ಸಾರಿ ಕಿವಿಗಳಿಗೆ ತಲುಪಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮ ಊರಿನ ನಿಮ್ಮ ನೀರಿನ ನಿಮ್ಮ ಮಣ್ಣಿನ ಹೆಮ್ಮೆಯ ನಿರೂಪಕಿಯಾಗಿ ಕರಾವಳಿಯಲ್ಲಿ ತನ್ನದೇ ಆದಂತಹ ಮಾತಿನ ಮಂಟಪವನ್ನ ಕಟ್ಟಿರುವಂತಹ ಸೌಮ್ಯ ಕೋಟ್ಯಾನ್ ಅವರನ್ನ ಒಂದು ತುಂಬು ಚಪ್ಪಾಳೆಗಳೊಂದಿಗೆ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇರುವಂತದ್ದು ಥ್ಯಾಂಕ್ ಯು ಓಕೆ ಯಾವಾಗಲೂ ನಾವು ಕಾಲು ಎಳಿತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ ಸೊ ಈಗ ಏನಿಲ್ಲ ನಮ್ಮ ಊರು ಸ್ವಲ್ಪ ನಮಗೂ ಪವರ್ ಇದೆ ಅಲ್ಲಿ ಸ್ಟುಡಿಯೋದಲ್ಲಿ ಆಗ್ತಾ ಇತ್ತು ಇವತ್ತು ಯಾವ ಕಿರಿಕಿರಿ ಕೂಡ ಇಲ್ಲ ಯಾಕಂದ್ರೆ ನಮ್ಮ ಜನ ಇರೋದಿಲ್ಲಿ ಇಲ್ಲ ಇಲ್ಲ ಭೂಮಿ ಮೇಲೆ ಎರಡೇ ಜನ ಒಳ್ಳೆಯವರಿದ್ದು ಒಂದು ನೀವು ಇನ್ನೊಂದು ಪುನೀತ್ ರಾಜ್ಕುಮಾರ್ ಓ ಎಸಾ ಓಕೆ ಫ್ಯಾನ್ಸ್ ಇದ್ದಾರೆ ನಿಮ್ಮ ಫ್ಯಾನ್ಸ್ ಅಲ್ಲ ಅಪ್ಪು ಸರ್ ಫ್ಯಾನ್ಸ್ ಇದ್ದಾರೆ ಗೊತ್ತಿದೆ ಸೊ ಐ ಡೋಂಟ್ ನೋ ಇಲ್ಲಿಂದ ಹೋಗ್ಬೇಕಾದ್ರೆ ಕೆಲವೊಂದು ಫ್ಯಾನ್ಸ್ ಸಿಗ್ಬೋದು ಹೇಳಲಿಕ್ಕಾಗಲ್ಲ ಎಶ್ಯೂರಿಟಿ ನಾವು ಕೊಡ್ಲಿಕ್ಕಾಗಲ್ಲ ಎನಿವೇ ನಿಮ್ಮ ಊರಿಗೆ ಪ್ರೀತಿಯಿಂದ ಆಹ್ವಾನಿಸಿದ್ದೀರಿ ಕಳೆದ ಬಾರಿಯ ಸಿಂಫೋನಿಯಲ್ಲಿಯೂ ಕೂಡ ಒಂದಿಷ್ಟು ಮಾತುಗಳನ್ನು ಆಡಿದ್ವಿ ಈ ವರ್ಷದ ಸಿಂಫೋನಿಯಲ್ಲಿಯೂ ಕೂಡ ಮತ್ತೆ ಮಾತಿನ ಮಂಟಪಕ್ಕಿಂತ ನೃತ್ಯದ ಅಬ್ಬರವನ್ನ ಕಣ್ತುಂಬಿಸಿಕೊಳ್ಬೇಕಿದೆ ಯಾರೆಲ್ಲ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ನ ಫಿನಾಲೆ ನೋಡೋದಕ್ಕೆ ರೆಡಿ ಇದ್ದೀರಿ ಅದೇ ಕೈಗಳಿಂದ ನಮ್ಮ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಗೆ ಒಂದು ಜೋರದ ಚಪ್ಪಾಳೆಗಳನ್ನ ನೀಡಿ ಅಂತ ಕೇಳ್ತಾ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಇವತ್ತಿನ ಸಂಭ್ರಮದ ಕ್ಷಣಕ್ಕೆ ಮುಹೂರ್ತ ಇಟ್ಟಾಗಿದೆ ಸೊ ನಮ್ಮ 11 ಫೈನಲಿಸ್ಟ್ ಕೂಡ ರೆಡಿ ಇದ್ದಾರೆ ಸೊ ಇವತ್ತು ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ನ ಟ್ರೋಫಿ ಯಾರ ತಲೆಗೆ ಹೋಗುತ್ತೆ ಅನ್ನೋದನ್ನು ನಾವು ಇನ್ನು ಕೆಲವೇ ಹೊತ್ತಿನಲ್ಲಿ ಹೇಳಲಿಕ್ಕಿದ್ದೇವೆ ಸೊ ಅವರ ಪರ್ಫಾರ್ಮೆನ್ಸ್ ಕೂಡ ವೇದಿಕೆ ಮೇಲೆ ನಡೀಲಿಕ್ಕಿದೆ ಅದಕ್ಕಿಂತ ಮೊದಲೇದಾಗಿ ಸೊ ದಾಲೈಜಿ ಒಂಜಿ ಡ್ಯಾನ್ಸ್ ಕಾಂಪಿಟೇಷನ್ ಪನ್ನಗ ಒಂದು ರಿಯಾಲಿಟಿ ಶೋ ಟಿವಿಡ್ ಬರೊಂದುಂಡು ಮಾತ್ರೆಗಳೊಂಜಿ ಎಕ್ಸ್ಪೆಕ್ಟೇಷನ್ ಪನ್ಪುನವು ಉಂಡು ಟ್ರೋಫಿ ದಾದಾದಿಪ್ಪು ಟ್ರೋಫಿ ಎಂಚ ಉಂಡು ಪನ್ಪುನಂಚಿನವು ನಮಗೆ ಮಾತ್ರೆಗಳ ಕ್ಯೂರಿಯಾಸಿಟಿ ಸೊ ಈಗ ಮೊದಲೇದಾಗಿ ನಮ್ಮ ಜಡ್ಜಸ್ ಆಗಿರ್ಬೋದು ಮಹಾಗುರು ಆಗಿರ್ಬೋದು ಅವರು ವೇದಿಕೆಗೆ ಬರೋದಕ್ಕಿಂತ ಮೊದಲೇದಾಗಿ ನಮ್ಮ
KBDಯ ಟ್ರೋಫಿ ವೇದಿಕೆ ಮೇಲೆ ಬರಲಿಕ್ಕಿದೆ. ಬನ್ನಿ ಚಪ್ಪಾಳೆ ಜೋರಾಗಿ. ಈಗಲ ಜೋರಾಗಿ ನಂಚಿನ ಕೈ ತಾಟಿದ ಒಟ್ಟಿಗೂ ನಮ್ಮ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ನ ಟ್ರೋಫಿ ವೇದಿಕೆದ ಮಿತ್ತು ಬರೋದುಂಟು. Yes, sir. So, ladies and gentlemen, let's give a round of applause to Karnataka's best dancers junior na trophy ಗೆ ಜೋರಾದಂತಹ ಚಪ್ಪಾಳೆ ಬನ್ನಿ. Exactly, ನಾನು ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾನೆ. ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ನ ಮಹಾಗುರುಗಳು ಎಷ್ಟೊತ್ತಿಗೆ ನಮ್ಮೆದುರುಗಡೆಗೆ ಬರ್ತಾರೆ, ಮೂಡುಬಿದಿರೆಗೆ ಬರ್ತಾರೆ, ಈ ವೇದಿಕೆಗೆ ಬರ್ತಾರೆ ಅಂತ ಹೇಳಿ. ಬಿಕಾಸ್ ನಾವೆಲ್ಲರೂ ಕೂಡ ಡಾನ್ಸ್ ಮಾಡಬೇಕಿದ್ರೆ ನಮಗೆ ಗುರುಗಳಾಗಿದ್ದವರು. ಆ್ಯಂಡ್ ನಾವು ಡಾನ್ಸ್ ಬಿಟ್ಟ ಮೇಲೆಯೂ ಕೂಡ ನಮ್ಮಂತಹ ಎಷ್ಟೋ ಡಾನ್ಸರ್ಸ್ಗಳಿಗೆ ಮಹಾಗುರುವಾಗಿ ನಮ್ಮ ದಕ್ಷಿಣ ಭಾರತದ ನಂಬರ್ 1 ಡಾನ್ಸಿಂಗ್ ರಿಯಾಲಿಟಿ ಶೋ ಡಾನ್ಸ್ ಕರ್ನಾಟಕ ಡಾನ್ಸ್ನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಮಹಾಗುರು ಯಾರು ಅಂತ ಹೇಳಿ ಆಮೇಲೆ ರಿವೀಲ್ ಮಾಡೋಣ. ಅದಕ್ಕೂ ಮೊದಲು ನಮ್ಮೆಲ್ಲ ನೃತ್ಯಗಾರರನ್ನ ತಿದ್ದಿ ತೀಡಿ ಈ ಒಂದು ಹಂತಕ್ಕೆ ತಂದಿರುವಂತಹ ಈ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ನ 3 ಮುತ್ತುಗಳನ್ನ ಸ್ವಾಗತಿಸಬೇಕಿದೆ ಸೌಮ್ಯ. ಈಗ ಖಂಡಿತವಾಗ್ಲೂ ಕೂಡ ಅದಕ್ಕಿಂತ ಮೊದಲದಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಸ್ಪಾನ್ಸರ್ಸ್ ಹನ್ಸಿ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಧಾ ಜ್ಯುವೆಲರ್ಸ್, ಪ್ರಭಾತ್ ಸಿಲ್ಕ್, ಟೋನಿ ಎಸ್ಟೇಟ್, ಹೀಗೆ ಹಲವಾರು. ಹಾಗೆಯೇ ನಮ್ಮ ವಿಜಯ ಸೌಂಡ್ಸ್ ಅಂಡ್ ಲೈಟ್ಸ್. ಇವರು ಎಲ್ಲರಿಗೂ ಕೂಡ ಒಮ್ಮೆ ಬರಲಿ ಜೋರಾದಂತಹ ಚಪ್ಪಾಳೆ. ಸೊ ನಮ್ಮ ಸ್ಪಾನ್ಸರ್ಸ್ ಯಾರಿದ್ದಾರೆ ಅವರು ನಿಜವಾದಂತಹ ಹೀರೋಗಳು. ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡಿಬೇಕಾದ್ರೆ ಮೊದಲೇದಾಗಿ ನಮ್ಮ ಟ್ವಿಸ್ಟರ್ಸ್ ಡಾನ್ಸ್ ಅಕಾಡೆಮಿ ಹಾಗೆಯೇ ನಿತಿನ್ ಅವರು ಕಾರಣಕರ್ತರಾದ್ರೆ, ಇನ್ನೊಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸ್ಪಾನ್ಸರ್ಸ್ ಕೂಡ ಅವರಿಗೊಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಇವರು ನಮ್ಮ ಕರ್ನಾಟಕದ ವೆರಿ ಸ್ಟೈಲಿಶ್ ಕೋರಿಯೋಗ್ರಾಫರ್. ಎಲ್ಲದಕ್ಕಿಂತ ಹೆಚ್ಚು ಪ್ರೌಡ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮೊದಲ ಬಾರಿಗೆ ರಿಯಾಲಿಟಿ ಶೋದಲ್ಲಿ ಕಂಡುಕೊಂಡಂತಹ ಮೊಟ್ಟ ಮೊದಲ ರಿಯಾಲಿಟಿ ಶೋ ಉದಯ ಟಿವಿಯ ಕಿಕ್ನಲ್ಲಿ ಕೋರಿಯೋಗ್ರಾಫರ್ ಅಂಡ್ ಮೆಂಟರ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಮೂಡಿ ಬಂದಂತಹ ಕೋರಿಯೋಗ್ರಾಫರ್. ಅಂಡ್ ಜೊತೆಗೆ ಈ ಟಿವಿ ತೆಲುಗುವಿನ ಡಿ ಜೂನಿಯರ್ಸ್, ಡಿ ಜೋಡಿ, ಈ ಎಲ್ಲ ರಿಯಾಲಿಟಿ ಶೋಗಳ ವಿನ್ನರ್, ಕಲರ್ಸ್ ಕನ್ನಡದ ಡಾನ್ಸ್ 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 ಚಾಂಪಿಯನ್ಸ್ ನ ವಿನ್ನರ್ ಕೋರಿಯೋಗ್ರಾಫರ್, ನಮ್ಮ ತುಳುನಾಡಿನ ಹೆಮ್ಮೆ. ಎಲ್ಲದಕ್ಕಿಂತ ವಿಶೇಷವಾಗಿ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಹಿಪ್ ಹಾಪ್ ಅನ್ನ ಪರಿಚಯಿಸಿದಂತಹ ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಹ್ಯಾಂಡ್ಸಮ್ ಮೂಡುಬಿದ್ರೆ. ವೇಟ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಕೂಡ, ಅದು ಇಂಪಾರ್ಟೆಂಟ್. ಹುಡುಗಿಯರೆಲ್ಲ ಕಾಯ್ತಾ ಇದ್ದಾರೆ, ಅದು ಹೇಳ್ಬೇಕಲ್ಲ ನೀವು. ನಿಮ್ಗೆ ಹೇಳಿಕ್ಕಾಗಲ್ಲ, ಐ ನೋ, ನೀವು ಬೇಸರ ಪಡಬೇಡಿ, ಐ ನೋ. ಬಟ್ ನಮ್ಮ ಪೊನ್ನುಲ್ ಮಾತ ಒಂಚೂರು ತಿಗಳಿಗೆ ಕೈದಿದ್ದು ಬಲೆ ದವನಗ ನಮ್ಮ ವೆರಿ ಹ್ಯಾಂಡ್ಸಮ್ ಜಡ್ಜ್ ಇತ್ತ ವೇದಿಕೆಗೆ ಬರೋದಲ್ಲೇರೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, put your hands together for ಸುಮಿತ್ ಅಮೀನ್. ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು, ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು. ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನಿನ್ನಲ್ಲಿಯೇ, ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದಲೇ. ಮೂಡುಬಿದ್ರೆ make some noise once again. ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನಿನ್ನಲ್ಲಿಯೇ, ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದಲೇ. ಜೋರಾಗಿ ಚಪ್ಪಾಳೆ once again. ವೆರಿ ಟ್ಯಾಲೆಂಟೆಡ್ ನಮ್ಮ ತುಳುನಾಡಿನ ಹೆಮ್ಮೆ ಸುಮಿತ್ ಅಮೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ನಂಗೆ ಗೊತ್ತುಂಟು ನನ್ನನ್ನು ನೀವು ಅನೌನ್ಸ್ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ. ಇಲ್ಲ, ಒಂದೇ ಒಂದು ಸಮಾಧಾನ ಆದ್ರೂ ಬೇಸರ. ಈ ರಿಯಾಲಿಟಿ ಶೋದಲ್ಲಿ ಪ್ರಾರಂಭದಿಂದ ಇಲ್ಲಿಯ ತನಕ ಇದ್ದಂತಹ ನನ್ನ ದೇವರು ಕೊಟ್ಟ ತಂಗಿ ಇವತ್ತು ಇಲ್ಲ. ಅವಳು ಸ್ವಲ್ಪ ಹೆಲ್ತ್ ಇಶ್ಯೂದಿಂದ ಬರದೇ ಇದ್ರು ಕೂಡ ಆ ಜಾಗಕ್ಕೆ ಏನೊಂದು ವೆರಿ ಟ್ಯಾಲೆಂಟೆಡ್ ಜಡ್ಜ್ ಅನ್ನ ಇನ್ವೈಟ್ ಮಾಡಬೇಕಿದೆ. ಇವರನ್ನ ನೀವು ಈಗಾಗಲೇ ಈ ಟಿವಿ ತೆಲುಗುವಿನ ಡಿ ಜೋಡಿ ರಿಯಾಲಿಟಿ ಶೋದಲ್ಲಿ ವಿನ್ನರ್ ಟೈಟಲ್ ಅವಾರ್ಡ್ ಅನ್ನ ಹಿಡಿದು ಸಂಭ್ರಮಿಸಿದ್ದನ್ನ ನೋಡಿದ್ದೀರಿ. ಈ ಟಿವಿ ತೆಲುಗುವಿನ ಡಿ
ಹಿಂದಿಯಲ್ಲಿಯೂ ಕೂಡ ಅದ್ಭುತವಾದಂತಹ ನೃತ್ಯಗಳ ಮೂಲಕ ದಕ್ಷಿಣ ಭಾರತಕ್ಕೆ ಮನೆ ಮಾತಾದಂತಹ ನೃತ್ಯಗಾರ್ತಿ. ಈಗ ನಮ್ಮ ದಕ್ಷಿಣ ಭಾರತದ ಒನ್ ಆಫ್ ದಿ ಬೆಸ್ಟ್ ಡಾನ್ಸ್ ರಿಯಾಲಿಟಿ ಶೋ ಡಾನ್ಸ್ ಐಕಾನ್ ನ ಕೊರಿಯೋಗ್ರಾಫರ್ ಆಗಿ ನಮ್ಮೆಲ್ಲ ದಕ್ಷಿಣ ಭಾರತದ ನೃತ್ಯ ಪಟುಗಳಿಗೆ ನೃತ್ಯ ನಿರ್ದೇಶನವನ್ನ ಮಾಡ್ತಾ ಇರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ನೃತ್ಯ ತಾರೆ ದಡೀಸ್ ಪ್ರಿಯಾಂಕಾ ಶೆಟ್ಟಿ. Come on Bedra, make some noise, come on. ಕಾಣಿಸದೆ ನನ್ನ ಸೊಂಪು ನನ್ನ ನೆದರೆ ವಿಳಾಸ ನಿನ್ನ ಕನಸಿನ ಶ್ವಾಸ ನಾಕಾದೆ ವಯಸ್ಸ ಹೊಸಲಲಿ ಅರಸ ನನ್ನ ಆಸೆಯ ನಿವಾಸ ನಿನ್ನ ಎದೆಯ ಸವಾಸ ನನ್ನ ಕೆಣಕುತ್ತಿದೆ ನಿನ್ನ ಆವೇಶ ಎಂಥದೋ ಆನಂದ ನಾ ಕಂಡೆ ಎಂದು ನಿನ್ನಿಂದ ನಿನ್ನದೇ ಈ ಅಂದ ನಿನ್ನ ಮೆಚ್ಚಲು ಬಾಳಂದ ಹಚ್ಚುತ್ತೆ ಶ್ರೀಗಂಧ ವಯ್ಯಾರ ದೋಣಿಸುತ್ತಿರುವೆ ಗೋರಂಟಿ ಹಚ್ಚಿರುವೆ ಸಾಮಿಗೆ ಮುಡುಪ ಕಟ್ಟಿರುವೆ ಸ್ವಾತಿ ಮುತ್ತೆ ಸಿಕ್ಕ. ಓಕೆ, ಬರ್ಲಿ ಜೋರಾದಂತಹ ಚಪ್ಪಾಳೆ ನಮ್ಮ ಪ್ರಿಯಾಂಕಾ ಅವರಿಗೆ. ಸೊ ಏನಿಲ್ಲ, ನೀವು ಕೂಡ ಅಷ್ಟೇ ನೀರು ಕುಡಿದು ರೆಸ್ಟ್ ಮಾಡಿ ಆಮೇಲೆ ಬನ್ನಿ. ಓಕೆ, ಪ್ರಿಯಾಂಕಾ ಶೆಟ್ಟಿ ಅವರು ಈಗ ಕರ್ಮಭೂಮಿಯಾಗಿ ಹುಬ್ಳಿಯನ್ನ ಆಯ್ದುಕೊಂಡಿರಬಹುದು, ಆದ್ರೆ ಮೂಲತಃ ನಮ್ಮ ತುಳುನಾಡಿನ ಹುಡುಗಿ. ಹಾಗಾಗಿ ತುಳುನಾಡು ಬರಲಿ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ. ಅಂಡ್ ನೆಕ್ಸ್ಟ್ ನಮ್ಮ ತ್ರಿಮೂರ್ತಿಗಳಲ್ಲಿ ಇನ್ನೊಂದು ಅನಗ್ರವಾದಂತಹ ಮುತ್ತು. ಸೌಮ್ಯ ಅವ್ರು ಹೇಳಿದ್ರೆ ಅದಕ್ಕೊಂದು ಇನ್ನೊಂದು ಅರ್ಥ ಬರುತ್ತೆ. ಅದೇ ನೀವು ಫಸ್ಟ್ ಎರಡು ಆಯ್ತಲ್ಲ, ಆಮೇಲೆ ನಾನೇ ಕರಿಬೇಕಲ್ಲ. ಓಕೆ, ಪರವಾಗಿಲ್ಲ. ಓಕೆ, ಏನಿಲ್ಲ. ಸೊ ನಮ್ಮ ಕುಡ್ಲದಾರೆ ನಿಗಲು ಮಾತಿರ್ಲ ಚಲನಚಿತ್ರಡಾರೇನು ತೂದಿಪ್ಪಾರು, ರಿಯಾಲಿಟಿ ಶೋದ ಜಡ್ಜ್ ಆದ ತೂದಿಪ್ಪಾರು, ಕೊರಿಯೋಗ್ರಾಫರ್ ಆದ ತೂದಿಪ್ಪಾರು, ಅವೇತೋ ಸ್ಪರ್ಧಿಲೆಗಾರೊಂಜಿ ಸ್ಫೂರ್ತಿ ಆಯ್ನಾರ ದಬನಗ ಕರೆಯಿನ ಎತ್ತೋ ವರ್ಷದ ದುಂಬುಲ ನಮ್ಮ ಇಂಡಸ್ಟ್ರಿಡ್ ಬಾರಿ ಪುಗರ್ತಿ ಪಡೆಯಿನ ನಾಯಕ ನಟೆ ಆಯ್ತು ಒಟ್ಟಿಗೂ ರಿಯಾಲಿಟಿ ಶೋದ ಜಡ್ಜ್ ಪನ್ನಗ ಮಾತ್ರೆಗ್ಲಾರು ಫೇವ್ರೇಟ್. ಸೊ ಏತೋ ರಿಯಾಲಿಟಿ ಶೋನು ಜಡ್ಜ್ ಮಲ್ದೇರಿ. ಸೊ ಸುರುಕಾದ ನಮ್ಮ ಈ ಕೆಬಿಡಿ ಕರ್ನಾಟಕ ಬೆಸ್ಟ್ ಡಾನ್ಸರ್ ರಿಯಾಲಿಟಿ ಶೋದ ಒಂಜಿ ಜಡ್ಜ್ ಆದ ಈ ಒಂಜಿ ವೇದಿಕೆಗೆ ನಮ್ಮ ಬೆದ್ರದ ಮಣ್ಣದ ಈ ಒಂಜಿ ವೇದಿಕೆಗೆ ಬರೋಲೇರು. ಅವತ್ತಂದೆ ಕರೆಂಟ್ಲಿ ಒಂಜಿ ಬಾರಿ ಪೊರ್ಲುದ ಸೀರಿಯಲ್ ಆಕ್ಟ್ ಮಲ್ತೊಂದುಲ್ಲೇರು. ಅವಳ ನಮ್ಮ ತುಳು ಸೀರಿಯಲ್ ಆಕ್ಟ್ ಮಲ್ತೊಂದುಲ್ಲೇರು. ಮೇರ್ನ ಬಗ್ಗೆ ಪನೊಂದು ಪೊಂಡ ಲೀಸ್ಟ್ ಉದ್ದ ಹಾಪುಂಡು ಅಂಡ್ ಈತೆ ಬೊಕ್ಕ 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 ನಮ್ಮ ಆಡ್ ಮಲ್ತೊಂದು ಪೊಪ್ಪ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸೂರಜ್ ಸಾನಿ. दिल डूबा नीली आंखों में ये दिल डूबा महबूबा महबूबा बस ये जान ले महबूबा. दिल डूबा नीली आंखों में ये दिल डूबा महबूबा महबूबा बस ये जान ले महबूबा. आशिक हूँ दीवाना हूँ तेरे लिए कुछ भी कर जाऊंगा. इश्क में तेरे जीता हूँ तेरे लिए ही मर जाऊंगा. मैं तेरे झांसे में न आऊंगी और एक दीवाने जा. क्यों ऐसी तैसी बना के बातें मुझे न तू उलझा रे. मिट जाऊंगा ಬರ್ಲಿ ಒಂದ್ ಸೆಕೆಂಡ್ ಜೋರಾಗಿ ಸೌಂಡ್. निकलाऊंगा पीछा ना छोड़ूंगा चाहे जितना तड़पा. दिल डूबा नीली आंखों में ये दिल डूबा महबूबा महबूबा बस ये जान ले महबूबा. ಎಸ್, ಬರ್ಲಿ ಜೋರಾದಂತಹ ಚಪ್ಪಾಳೆ ನಮ್ಮ ಸೂರಜ್ ಸನಿ ಅವರಿಗೆ. ಇವರೋರ್ವರು ಬಜರಂಗಿಯ ಪರಮಾತ್ಮ ಭಕ್ತರಾಗಿ ತಾನು ಮಾಡುವಂತಹ ಪ್ರತಿ ಚಿತ್ರದ ನೃತ್ಯ ನಿರ್ದೇಶನದಲ್ಲಿ ಬಜರಂಗಿಯನ್ನ ಸ್ಮರಿಸಿಕೊಂಡೇ ತನ್ನ ನೃತ್ಯದ ಪಯಣವನ್ನ ಪ್ರಾರಂಭಿಸಿ ಒಬ್ಬ ಸಾಮಾನ್ಯ ನೃತ್ಯಗಾರನಾಗಿ ತನ್ನ ನೃತ್ಯದ ಹೆಜ್ಜೆಯನ್ನಿಟ್ಟು ಇವತ್ತು ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನೃತ್ಯ ನಿರ್ದೇಶಕರಾಗಿರುವಂತವರು
ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಅಲೆಯನ್ನ ಸೃಷ್ಟಿಸಿದಂತಹ KGF ನ ರಾಕಿ ಬಾಯ್ ನ ಕೋರಿಯೋಗ್ರಾಫರ್ ಕೂಡ ಆಗಿರುವಂತಹ ನಮ್ಮ ಸ್ಯಾಂಡಲ್ವುಡ್ ನ ವೆರಿ ಸ್ಟೈಲಿಸ್ಟ್ ಕೋರಿಯೋಗ್ರಾಫರ್ ಅಂಡ್ ನಮ್ಮ ಚಂದನವನದ ಚಿನ್ನದ ಹುಡುಗ ಬಜರಂಗಿ ಮೋಹನ್ ಮಾಸ್ಟರ್ಗೆ ಒಂದು ಜೋರಾದ ಚಪ್ಪಾಳೆ. Ladies and gentlemen, put your hands together for ಮೋಹನ್ ಮಾಸ್ಟರ್. ಯಾವಾಗಲೇ ಹೇಳಿದೆ, ಭಾರತೀಯ ಚಿತ್ರರಂಗ ಅಲ್ಲ, ವಿಶ್ವದಲ್ಲೇ ಅಲೆಯನ್ನ ಎಬ್ಬಿಸಿದಂತಹ KGF ನ ರಾಕಿ ಬಾಯ್ ನ ಕೋರಿಯೋಗ್ರಾಫರ್ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗದಲ್ಲಿರುವಂತಹ ಅತ್ಯಂತ ಮೇರು ತಾರಿಗಳಾಗಿರುವಂತಹ ಕಿಚ್ಚ ಸುದೀಪ್, ಡಿ ಬಾಸ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್, ಎಲ್ಲ ಚಿತ್ರ ತಾರೆಗಳಿಗೆ ನೃತ್ಯ ನಿರ್ದೇಶನ ಮಾಡಿರುವಂತಹ ವೆರಿ ಟ್ಯಾಲೆಂಟೆಡ್, ವೆರಿ ಪವರ್ಫುಲ್ ಕೋರಿಯೋಗ್ರಾಫರ್ ನಮ್ಮ ಪ್ರೀತಿಯ ಮೋಹನ್ ಮಾಸ್ಟರ್ಗೆ ಒಂದು ಪ್ರೀತಿಯ ಚಪ್ಪಾಳೆ ಮತ್ತೊಮ್ಮೆ ಮೂಡಿಬಿದ್ರೆ ಜೋರಾಗಿ ಬರಲಿ. ಎಸ್, ಅದ್ರ ಜೊತೆಗೆ ಈಗ ನಾವು ಆ ಕಡೆ ಹೋಗ್ಬೇಕು, ಎಲ್ಲರೂ ಕಾಯ್ತಿರೋದು ಅವರ ಡ್ಯಾನ್ಸಿಗೋಸ್ಕರ. ಸೊ ನಾವು ಕೂಡ ಎಕ್ಸಿಟ್ ಆಗ್ತೇವೆ. ಬರ್ಲಿ ಜೋರಾದಂತಹ ಚಪ್ಪಾಳೆ ಮೋಹನ್ ಮಾಸ್ಟರ್ ಅವರಿಗೆ. ಮೂಡಿಬಿದ್ರೆ once again make some noise. ಬರೋನು ಗ್ಯಾಂಗ್ಸ್ಟರ್, ಅವನೊಬ್ಬನೇ ಬರೋನು ಮಾಸ್ಟರ್. May I come in? ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ, ಹೀರೋನಾ ಅಲ್ಲ ವಿಲನ್. ಎಷ್ಟು ದಿನ ತನಕ ಆ ಮಹಾಗುರುವಿನ ಸಿಂಹಾಸನ ಖಾಲಿ ಇತ್ತು. ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಅಲ್ಲಿ ಆ ಒಂದು ಕಿರೀಟಕ್ಕೆ ಒಂದು ಕೊಹಿನೂರ್ ವಜ್ರ ಬೇಕಿತ್ತು. ಆ ವಜ್ರ ಇವತ್ತಿಲ್ಲಿದೆ, ಆ ಕಿರೀಟ ಅಲ್ಲಿದೆ. ಆ ಸಿಂಹಾಸನವನ್ನು ಅಲಂಕರಿಸಿ ಅದಕ್ಕೊಂದು ಶೋಭೆ ತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಡ್ ನಮ್ಮ 3 ಜನ ನಿರ್ಣಾಯಕರು ನಿಮ್ಮ ಆಸನ ನಿಮಗೋಸ್ಕರ ಸಿಂಹಾಸನವಾಗಿ ಸಿಂಹಗಳ ಬೇಟೆಯಲ್ಲಿ ಕಾಯ್ತಾ ಇದೆ. ಸೊ ವೇಟ್ ಮಾಡ್ತಾ ಇರೋಣ ರಿಸಲ್ಟ್ ಏನಿರುತ್ತೆ ಅಂತ ಹೇಳಿ. ಅಂಡ್ ಇದನ್ನ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಸ್ಪಂದನ ವಾಹಿನಿಯ ಸಹಕಾರದಲ್ಲಿ ಸಾಗುತ್ತಾ ಇರುವಂತಹ ಮಹಾ ನೃತ್ಯ ಸಮರದಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಅದ ನಂತರ ಮತ್ತೆ ಭೇಟಿಯಾಗೋಣ ಇನ್ನೊಂದಿಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೊಂದಿಗೆ. ವಿರಾಮದ ನಂತರ ಮತ್ತೊಮ್ಮೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೆ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ ಸೀಸನ್ 1 ಫಿನಾಲೆಗೆ ತಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈಗ ಕಂಟೆಸ್ಟೆಂಟ್ ವೇದಿಕೆಗೆ ಲೆಪ್ಪುನಂಚಿನ ಬರ್ತು ನಮ್ಮ ದೂರದ ಊರು ಕುಮಟರ್ದು ಬತ್ತದು ಸೆಲೆಕ್ಟ್ ಆದ ಬಾರಿ ಪೊಲ್ಲುಡೆ ಇನಿ ಫಿನಾಲೆಗೆ ಬೈದಿನಂಚಿನ ಋತಿಕಾ ಕುಮಟೈತೆ ವೇದಿಕೆಗೆ ಬರವಲೇರ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ Rutika Kumta, contestant number 1.
ಬೆಳೆಸಿ ನಿನ್ನೆಡೆಗೆ ಪಯಣ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ಒಂದ್ಸಾರಿ ಎಲ್ಲರ ಕೈಗಳಿಂದ. ವಿಜುವಲ್ ಆಗಿ ಏನೋ ಒಂದು ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗಿ ಬಂದ್ಲು ನಮ್ಮ ಋತಿಕಾ. ಬ್ಯೂಟಿಫುಲ್ ವೈಟ್ ಅಂಡ್ ವೈಟ್ ಸ್ನೋ ಮೂಮೆಂಟ್ ಅಲ್ಲಿ ಏನೋ 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 ಒಂದು ಆಗ್ತಾ ಇತ್ತು. ಅಂಡ್ ಋತಿಕಾನ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸಿಟಿ ಆಡಿಷನ್ ಇಂದ ಸೆಮಿಫಿನಾಲೆ ತನಕ ಕಂಟಿನ್ಯೂ ಆಗಿ ಗೋಲ್ಡನ್ ಬಜರ್ ಅನ್ನ ಪಡೆದು ಗೋಲ್ಡ್ ಮೆಡಲ್ ಅನ್ನ ಪಡೆದಿರುವಂತಹ ಕಂಟೆಸ್ಟೆಂಟ್ ನಮ್ಮ ಋತಿಕಾ. ಸೊ ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿ ಫಿನಾಲೆಗೆ ಬಂದು ನಿಂತಿದ್ದಾಳೆ. ಸೊ ಫಿನಾಲೆಯಲ್ಲಿ ಇವತ್ತು ನಿನ್ನನ್ನು ಜಡ್ಜ್ ಮಾಡೋದಕ್ಕೆ ನಮ್ಮ ಮಹಾಗುರುಗಳು ಎಷ್ಟು ದಿನ ಇಲ್ಲ ಆಗಿತ್ತು, ಇವತ್ತು ನಿನ್ನ ಡಾನ್ಸ್ ನೋಡೋದಕ್ಕೆ ಬಂದಿದ್ದಾರೆ. ಸೊ ಅವ್ರ ಹತ್ರನೇ ಕೇಳ್ಬಿಡ್ತೇನೆ ಹೇಗಿದೆ ಅಂತ ಹೇಳಿ. ಮೋಹನ್ ಮಾಸ್ಟರ್, ಹೇಗಾಯ್ತು ಪರ್ಫಾರ್ಮೆನ್ಸ್? ಹಾಯ್ ಋತಿಕಾ, ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ ವೆರಿ ನೈಸ್, ಎಕ್ಸಿಕ್ಯೂಷನ್ ಎಕ್ಸ್ಟ್ರಾಡಿನರಿ, ತುಂಬ ಚೆನ್ನಾಗಿತ್ತು. ಹಾಗೆ ಪ್ರೆಸೆನ್ಸ್ ಕೂಡ ಅಷ್ಟೇ. ನನಗನಿಸಿದಲ್ಲಿ ಸ್ವಲ್ಪ ಡಾನ್ಸ್ ಕಮ್ಮಿ ಆಯಿತು. ಅಂದರೆ ಹೆವಿಯಾಗಿದ್ದಿದ್ರೆ ಒಂದಷ್ಟು ಕಂಟಿನ್ಯೂಟೀಸು ಒಂದು ಇದು ಅಷ್ಟು ಬೇಕಿತ್ತು ಅಂತ ಅನ್ನಿಸ್ತು. ಅದ್ರ ಬಿಟ್ಟು ಇನ್ನೆಲ್ಲ ಡಾನ್ಸರ್ಸ್ ಏನೇನು ಹೆಲ್ಪ್ ಮಾಡಿದ್ರು ಎಲ್ಲ ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಫಾರ್ಮೇಷನ್ಸ್ಗಳಾಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಸಾಂಗ್ ಸ್ವಲ್ಪ ಸ್ಲೋ ಆಯ್ತಲ್ಲ, ಇದು ಸೋಲೋ ಡಾನ್ಸ್ ಇರೋದ್ರಿಂದ ಇಲ್ಲಿ ನಿನ್ನ ಕೇಪಬಿಲಿಟಿ ಏನು ಅನ್ನೋದು ನಮ್ಗೆ ಗೊತ್ತಾಗಬೇಕಿತ್ತು. ಬಟ್ ವೆರಿ ಗುಡ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಎಕ್ಸ್ಟ್ರಾಡಿನರಿ, ಒಂದು ಮಾತಿಲ್ಲ. ನನಗನ್ಸಿದ್ದು ಸ್ವಲ್ಪ ಡಾನ್ಸ್ ಕಮ್ಮಿ ಇತ್ತು ಅಂತ. ಒಂದಷ್ಟು ಬೀಟ್ ಹೋಗ್ತಿದ್ರು ಕೂಡ ನಾರ್ಮಲ್ ಆಗಿತ್ತು. ವೆರಿ ನೈಸ್, ಒಳ್ಳೆ ಫ್ಯೂಚರ್ ಇದೆ ಅಮ್ಮ ನಿನಗೆ ಖಂಡಿತ. ಥ್ಯಾಂಕ್ ಯು. ಹಾಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಅವರು ಜಡ್ಜಸ್ ಮೇಲೆ ವೆರಿ ವೆಲ್ ಕೊರಿಯೋಗ್ರಾಫ್ಡ್ ಆ್ಯಂಡ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್, ತುಂಬ ಚೆನ್ನಾಗಿತ್ತು. ಒಂದು ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸರ್ ಹೇಳಿದಾಗೇ ಸ್ವಲ್ಪ ಡಾನ್ಸಿಂಗ್ ಬೇಕಿತ್ತು, ಸ್ವಲ್ಪ ಲ್ಯಾಗ್ ಆಗ್ತಿತ್ತು ಕೆಲವು ಪೋರ್ಷನ್ಸಲ್ಲಿ. ಅಲ್ಲಿ ಸಹ ಸ್ವಲ್ಪ ಸಾಂಗ್ ತಕ್ಕನೆ ಆ ಕೊರಿಯೋಗ್ರಫಿ ತಕ್ಕನೆ ಸ್ಟೆಪ್ಸ್ ಆಗ್ತಿದ್ರೆ ಸೋಲೋ ಬೆಟರ್ ಅನಿಸ್ತಿತ್ತು ನನಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನು 10 ಜನ ಇದ್ದಾರೆ ನಿನ್ನ ಜೊತೆಗೆ ಫೈಟ್ ಮಾಡೋದಿಕ್ಕೆ. ಈಸಿಯಾಗಿ ಫಿನಾಲೆ ತನಕ ಎಲ್ಲರನ್ನ ಟಕ್ಕರ್ ಕೊಟ್ಕೊಂಡು ಗೋಲ್ಡನ್ ಬಜರ್ನ ಮೇಲೆ ಗೋಲ್ಡನ್ ಬಜರ್ ಪಡೆದಂಥವಳು ಫಿನಾಲೆಯಲ್ಲಿ ಆ ಬಿಗ್ ಟ್ರೋಫಿಯನ್ನ ಹಿಂಗೆ ಹೊತ್ಕೊಂಡು ಹೋಗೋದಿಕ್ಕೆ 10 ಜನರ ಜೊತೆಗೆ ಬಿಗ್ಗೆಸ್ಟ್ ಫೈಟ್ ಮಾಡೋದಿಕ್ಕೆ. ನಿನ್ನ ಫೈಟ್, ನಿನ್ನ ಕೆಲಸ ಮುಗ್ದಿದೆ, ಉಳಿದವ್ರದ್ದು ಹಿಂಗಿರುತ್ತೆ ಅಂತ ನೋಡ್ಕೊಂಡು ಆಮೇಲೆ ನಮ್ಮ ಮೋಹನ್ ಮಾಸ್ಟರ್ ಯಾರು ಈ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ಜೂನಿಯರ್ಸ್ನ ವಿನ್ನರ್ ಅಂತ ಹೇಳ್ತಾರೆ. ಓಕೆ, ವಿಶ್ ಆಲ್ ದ ಬೆಸ್ಟ್. ಕಂಟೆಸ್ಟೆಂಟ್ ನಂಬರ್ 1 ಟಕ್ಕರ್ ಕೊಟ್ಟಿ ಆದ್ಮೇಲೆ ಕಂಟೆಸ್ಟೆಂಟ್ ನಂಬರ್ 2 ವೇದಿಕೆ ಮೇಲೆ ಬರೋದಿಕ್ಕೆ ರೆಡಿ ಇದೆ. ಅಂಡ್ ಅಗೇನ್ ಆಸ್ಕ್ ಯು, ಮೂಡಬಿದ್ರೆ, ಆರ್ ಯು ರೆಡಿ? और जोर से बोलने का आर यू रेडी? जोश आपकी जोरदार तालियों के साथ इस मंच पर स्वागत कीजिए प्लीज कंटेस्टेंट नंबर 2 सात्वी शेट्टी फ्रॉम उडुपी. ಇವತ್ತು ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಫಿನಾಲೆ ಅಲ್ವಾ, ಯಾವ ಡ್ಯಾನ್ಸ್ ಮಾಡೋದು? ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಕರ್ನಾಟಕ. ಹಾಗಾದ್ರೆ ಕರ್ನಾಟಕದ ಬಗ್ಗೆನೇ ಮಾಡ್ತೀನಿ.
ಹಾಡುವುದೆನ್ನದೆ ಕನ್ನಡವೆನೆ ಕಿವಿ ತುಂಬಿರುವುದು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ರೆಡಿ ಕರ್ನಾಟಕ 1 2 3 4 ಹುಟ್ಟಿದರೆ ಕನ್ನಡ ನಾಡನ್ನು ಬಿಟ್ಟಿದರೆ ಕನ್ನಡ ಬಣ್ಣಿ ಇದು ವಿಧಿಯೋ ಸುಮಡಿ ಓಕೆ, ಬರ್ಲಿ ಜೋರಾದಂತಹ ಚಪ್ಪಾಳೆ ನಮ್ಮ ಉಡುಪಿಯ ಸಾತ್ವಿಗೆ. ಒಂದೊಳ್ಳೆ ಅದ್ಭುತವಾದಂತಹ ಫಿನಾಲೆ ಪರ್ಫಾರ್ಮೆನ್ಸ್ ಕೊಟ್ಟರು. ಈಗ ನಾವು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಮಹಾಗುರುಗಳು ಸರ್ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರುವ. ಓವರ್ ಟು ಮಹಾಗುರುಗಳಿಗೆ. ಹಾಯ್ ಸಾತ್ವಿ ಶೆಟ್ಟಿ, ನೈಸ್ ಡ್ಯಾನ್ಸ್, ಕೊರಿಯೋಗ್ರಫಿ ಚೆನ್ನಾಗಿತ್ತು, ಸ್ವಲ್ಪ ಸಿಂಗಿಂಗ್ ಕಮ್ಮಿ ಆಯಿತು ಆ್ಯಂಡ್ ಆಕ್ರೋಬಿಟ್ಸ್ ಜಾಸ್ತಿ ಇತ್ತು. ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ನನಗನ್ಸಿದಲ್ಲಿ ಎಕ್ಸಿಕ್ಯೂಷನ್ ಸೂಪರ್. ಒಂದಷ್ಟು ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿದ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸಿಂಗಿಂಗ್ ಅಲ್ಲಲ್ಲೇ ಡ್ರಾಪ್ ಆಗ್ತಿತ್ತು ಮತ್ತು ಆಕ್ರೋಬಿಟ್ಸ್ ಇತ್ತು, ಸ್ವಲ್ಪ ಆಕ್ರೋಬಿಟ್ಸ್ ಇತ್ತು ಜಾಸ್ತಿ. ತುಂಬ ಚೆನ್ನಾಗಿತ್ತು, ಡ್ಯಾನ್ಸು ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಇದೇನೇ ಇರುತ್ತೆ ಅಂತ ನೋಡ್ಬಿಟ್ಟು. ವೆರಿ ನೈಸ್, ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓವರ್ ಟು ನಮ್ಮ ಜಡ್ಜಸ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದಕ್ಕೆ. ನನಗೆ ನಿನ್ನ ಡ್ಯಾನ್ಸಲ್ಲಿ ತುಂಬ ಇಷ್ಟ ಆಗಿದ್ದು ದ ಕಾನ್ಸೆಪ್ಟ್ ತುಂಬ ಯುನೀಕ್ ಆಗಿ ಈ ಸ್ಟೇಜ್ಗೆ ಏನು ಇವತ್ತು ರಿಕ್ವೈರ್ಡ್ ಇತ್ತು ಆ ಥರ ಕಾನ್ಸೆಪ್ಟ್ನ ತಂದಿದ್ದು ಸೂಪರ್. ಆ್ಯಂಡ್ ತುಂಬ ಚೆನ್ನಾಗಿ ಸ್ಟೇಜ್ನ ಯೂಸ್ ಮಾಡಿದ್ದು, ಪ್ರಾಪರ್ಟಿನ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ನನಗೆ ಏನು ಅನಿಸ್ತಂದರೆ ಸೆಮಿ ಕ್ಲಾಸಿಕಲ್ ಮತ್ತು ಕೆಲವೊಂದು ಸ್ಟೆಪ್ಸ್ ಮಾಡುವಾಗ ದೇ ವಾಸ್ ಎ ಲಿಟಲ್ ಆಫ್ ಸಿಂಕ್ ಹೋಯಿತು ಮತ್ತು ಸ್ಟೆಪ್ ಫಿನಿಶಿಂಗ್ ಆಗ್ತಿರಲಿಲ್ಲ. ಇದೊಂದು ಬಿಟ್ಟರೆ ಮತ್ತು ಎಲ್ಲ ಕಡೆ ಯು ವೇರ್ ದೇರ್ ಆ್ಯಂಡ್ ಫುಲ್ ಆನ್ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಆ್ಯಂಡ್ ಆಲ್ ದ ಬೆಸ್ಟ್. ಫಿನಾಲೆ ಟ್ರೋಫಿ ನಿಮ್ಮ ತಲೆಗೆ ಹೋಗುತ್ತಾ ಅನ್ನೋದನ್ನು ಸ್ವಲ್ಪ ಹೊತ್ತಿನಲ್ಲಿ ನೋಡುವ. ಅಲ್ಲಿ ತನಕ ಆಲ್ ದ ಬೆಸ್ಟ್. ಒಮ್ಮೆ ಬರಲಿ ಜೋರಾದಂತಹ ಚಪ್ಪಾಳೆ ನಮ್ಮ ಸಾತ್ವಿಗೆ. ಥ್ಯಾಂಕ್ ಯು. ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಹಾಗೂ ಸ್ಪಂದನ ವಾಹಿನಿಯ ಸಹಕಾರದಲ್ಲಿ ಸಾಗುತ್ತಾ ಇರುವಂತಹ ಮಹಾ ನೃತ್ಯ ಸಮರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಒಂದು ಚಿಕ್ಕ ಬ್ರೇಕ್. ಅದ ನಂತರ ಮತ್ತೆ ಭೇಟಿಯಾಗೋಣ ಇನ್ನೊಂದಿಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೊಂದಿಗೆ. ಥ್ಯಾಂಕ್ ಯು. ವಿರಾಮದ ನಂತರ ಮತ್ತೊಮ್ಮೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕದ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ಫಿನಾಲೆಗೆ ತಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈಗ ಇನ್ನೋರ್ವ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ಇತ್ತೆ ನಮ್ಮ ಗುಡೊಂಜಿ ಕಂಟೆಸ್ಟೆಂಟ್ ಫಿನಾಲೆದ ಗುಡೊಂಜಿ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಲೆಪ್ಪನಂಚಿನ ಪೊರ್ತು ನಮ್ಮೊಟ್ಟಿಗೂ ಕೃಷ್ಣನಗರಿ ಉಡುಪಿದ ದೇಶ್ನ ಐತೆ ವೇದಿಕೆಗೆ ಬರೊಂದುಲ್ಲೆರು. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದೇಶ್ನ.
ಕೃಷ್ಣನಗರಿದ ದೇಶನಗೋರ ಬರಡು ಜೋರಾಯನ ಅಂಚನಾಗಾಯ್ತ ಆಟಿ ನಮ್ಮ ಫಿನಾಲೆಗೊಂಜಿ ಕುಡೊಂಜಿ ಗೌಜಿ ಗಮ್ಮತ್ತನ್ನು ಕೊರಿಯರು ಬಾರಿ ಪೊರ್ಲುದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತದ. ಸೊ ನಾವು ಮಾತಾಡಿದ್ರೆ ಸರಿ ಆಗಲ್ಲ, ನಮ್ಮ ಮಹಾಗುರುಗಳಿದ್ದಾರೆ. ಸೊ ಅವರಿಗೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಾಯ್ತು ಅನ್ನೋದನ್ನು ಕೇಳ್ಕೊಂಡು ಬರುವ. ಓವರ್ ಟು ಮೋಹನ್ ಸರ್. ಹಾಯ್ ದೇಶ್ನ, ನೇಮೇ ಡಿಫ್ರೆಂಟ್ ಆಗಿದೆ, ತುಂಬ ಇಷ್ಟ ಆಯಿತು ನೇಮ್. ಹಾಗೆ ಸಾಂಗ್ ತೊಗೊಂಡಿರೋ ಕಾನ್ಸೆಪ್ಟು ನಾವು ಯಾವುದೋ ಸಾಂಗ್ ಇರುತ್ತೆ ಅಂತ ಥಿಂಕ್ ಮಾಡಿದ್ವಿ, ಅವ್ರು ರೆಟ್ರೋ ತೊಗೊಂಡಿದ್ರೆ. ಕಾಸ್ಟ್ಯೂಮ್ಸು ತುಂಬ ಚೆನ್ನಾಗಿತ್ತು, ಡ್ಯಾನ್ಸು ಚೆನ್ನಾಗಿತ್ತು, ತುಂಬ ಪ್ರಾಪರ್ಟೀಸ್ ಇತ್ತು. ಕಾನ್ಸೆಪ್ಟ್ ವೈಸಲ್ಲಿ ರೆಟ್ರೋ ತೊಗೊಂಡು ಇಷ್ಟು ಕಾನ್ಸೆಪ್ಟು ಇಷ್ಟು ಪ್ರಾಪರ್ಟೀಸ್ ಎಲ್ಲ ಇಟ್ಟು ವರ್ಕ್ ಮಾಡಿರೋದು ತುಂಬ ಚೆನ್ನಾಗಿತ್ತಮ್ಮ. ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಎನರ್ಜಿ ಎಲ್ಲನೂ ಚೆನ್ನಾಗಿತ್ತು. ಲಾಸ್ಟಲ್ಲಿ ಸ್ವಲ್ಪ ಎನರ್ಜಿ ಕಮ್ಮಿ ಆಯಿತು. ನನಗನ್ಸಿದ್ದು ಅದೊಂದು ಸ್ಟಿಕ್ಕದು ಮಾಡ್ದಲ್ಲ, ಅದು ಬೇಕಿರಲಿಲ್ಲ. ಬಟ್ ತುಂಬ ಪ್ರಾಪರ್ಟೀಸ್ ಯೂಸ್ ಮಾಡೋಕ್ಕೋಗಿ ಹೋಗೋದೇ ಕಮ್ಮಿ ಆಗಿಬಿಡುತ್ತೆ ಅಷ್ಟೇ. ವೆರಿ ನೈಸ್. ಇನ್ನು ಮಿಕ್ಕಿದೆಲ್ಲ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿತ್ತು. ಕಾಸ್ಟ್ಯೂಮ್ ಚೆನ್ನಾಗಿತ್ತು, ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ವೆರಿ ನೈಸ್. ಧನ್ಯವಾದಗಳು ಸರ್. ಓವರ್ ಟು ನಮ್ಮ ಜಡ್ಜಸ್ ಪ್ರಿಯಾಂಕಾ ಮ್ಯಾಮ್. ಹಲೋ ದೇಶ್ನಾ, ಹೇಗೆ? ಓಕೆ, ಯು ಓಕೆ? ಓಕೆ, ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡೆ ಇಷ್ಟೆಲ್ಲ ಪ್ರಾಪರ್ಟೀಸ್ ಇಡ್ತಾ ಇದ್ರಲ್ಲ, ಎಲ್ಲಿ ಸ್ಪೇಸ್ ಇದೆಯಾ ಡಾನ್ಸ್ ಮಾಡೋಕ್ಕೆ ಅಂತ. ಬಟ್ ವೆರಿ ವೆಲ್ ಕೊರಿಯೋಗ್ರಾಫ್ಡ್, ಅಂದರೆ ಎಲ್ಲ ಬಿಟ್ಟು ಯೂಸ್ ಮಾಡ್ಕೊಂಡು ಹೋದ್ರಿ. ವೆರಿ ನೈಸ್. ನಿಮ್ಗೆ ಬ್ರೀದರೇ ಇರಲಿಲ್ಲ ಆ್ಯಕ್ಚುಲಿ. ಎಲ್ಲೋ ಸ್ಪೇಸ್ ತೊಗೋಣ, ರಿಲ್ಯಾಕ್ಸ್ ಮಾಡಿ ಇನ್ನೊಂದು ಸ್ಟೆಪ್ ಹೋಗೋಣ ಅಂದರೆ ಟಕ 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 ಅಂತ ಹೋಗ್ತಾ ಇತ್ತು. ಅದೇ ಲಾಸ್ಟಲ್ಲಿ ಸ್ವಲ್ಪ ಎನರ್ಜಿ ಡೌನ್ ಆಯಿತು, ಬಟ್ ಇಟ್ಸ್ ಓಕೆ. ಆಲ್ ದಿ ಬೆಸ್ಟ್. ಓಕೆ, ಧನ್ಯವಾದಗಳು ಪ್ರಿಯಾಂಕಾ ಮ್ಯಾಮ್. ಓಕೆ ದೇಶ್ನ, ಎಲ್ಲರ ಕಮೆಂಟ್ ಕೇಳಿ ಆಯ್ತು. ಇನ್ನೇನಿದ್ರು ಕೂಡ ಕಡೆಯ ಕಮೆಂಟ್, ಐ ಮೀನ್ ಯಾರ ತಲೆಗೆ ಹೋಗ್ತದೆ ನಮ್ಮ KBDಯ ಟೈಟಲ್ ಅನ್ನೋದನ್ನು, ಅಲ್ಲಿ ತನಕ ನೀವು ಕೂಡ ರೆಸ್ಟ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬರಲಿ ಜೋರಾದಂತಹ ಚಪ್ಪಾಳೆ ದೇಶ್ ನಿಮಗೆ. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ನ ಫಿನಾಲೆಯ 4ನೇ ಕಂಟೆಸ್ಟೆಂಟ್ ಅನ್ನ ಈ ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ಳಬೇಕಿದೆ. ಸ್ವಾಗತ ಹೇಗಿರಬೇಕು ಅಂತ ಕೇಳಿದ್ರೆ, ಇಲ್ಲಿಯ ತನಕದ್ದು ಒಂದು ಲೆಕ್ಕ, ಫಿನಾಲೆಯದ್ದು ಇನ್ನೊಂದು ಲೆಕ್ಕ ಅನ್ನೋ ರೇಂಜಿಗೆ ಬರಬೇಕು. ದೂರದ ಚಿಕ್ಕಮಗಳೂರಿನಿಂದ ಇಲ್ಲಿಯ ತನಕ ಬಂದು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ನ ಮೂಲಕ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ನ ಒನ್ ಆಫ್ ದಿ ಫೈನೆಸ್ಟ್ ಡಾನ್ಸರ್ ಆಗಿರುವಂತಹ ಧನು ಚಿಕ್ಕಮಗಳೂರು ವೇದಿಕೆ ಮೇಲೆ ಬರಲಿಕ್ಕೆ ರೆಡಿ ಇದ್ದಾರೆ. ಸೊ ದೋಸ್ತೋ, आपकी जोरदार तालियों के साथ इस मंच पर स्वागत कीजिए दैट इज धनु चिಕ್ಕಮಗಳೂರು. ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ, ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು, ಯಾರೋ ಅವನ್ಯಾರೋ. ಜೋಗಯ್ಯ 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 ಜೋಗಯ್ಯ, ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ, ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು, ಯಾರೋ ಅವನ್ಯಾರೋ. ಜೋಗಯ್ಯ 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 ಜೋಗಯ್ಯ. ಹರ ಮಹಾದೇವ ಹರ ಮಹಾದೇವ ಶಿವ ಶಂಭೋ ಹರ ಮಹಾದೇವ, ಹರ ಮಹಾದೇವ ಹರ ಮಹಾದೇವ ಶಿವ ಶಂಭೋ ಹರ ಮಹಾದೇವ. ಬರೋ 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 ಶಂಭೋ 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 ಹರ ಹರ ಶಂಭೋ 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 ಹರ ಹರ ಶಂಭೋ ಶಂಭೋ ಶಿವ ಶಂಭೋ. Shiva.
ಸುಮ್ನೆ ಕುಣಿತಾನೋ ವಿಷ ಕುಡಿತಾನೋ ಲೋಕ ಗೆಲ್ಲುತ್ತಾನೋ ಕಾಲ ತಡಿತಾನೋ ಬೈರನಾಗುತ್ತಾನೋ ಶಂಭೋ ಹರ 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 ಮಹಾದೇವ್ ಶಂಭೋ ಹರ 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 ಮಹಾದೇವ್ ಕಳ್ಳ ಮಳ್ಳ ಮೋಡಿ ಬಂದ ಜೋಗೆ ತುಂಬಾ ಏನೋ ತಂದ ತೇರಾ ಕದ್ದು ನಂದೆ ಅಂದ ಯಾರೋ ಅವನ್ಯಾರೋ ಜೋಗಯ್ಯ 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 ಮೋಹನ್ ಮಾಸ್ಟರ್ ನಾವು ಕನಸಲ್ಲೂ ಅನ್ಸ್ಕೊಂಡಿರ್ಲಿಲ್ಲ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ಫಿನಾಲೆಯನ್ನ ನಮ್ಮ ಮಕ್ಕಳು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ಕೊಂಡು ನಾವೆಲ್ಲರೂ ಅನ್ಕೊಂಡಿದ್ವಿ ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಏರಿಯಲ್ ಆಕ್ಟ್ಗಳು ನಡೆಯುತ್ತೆ, ಅಲ್ಲಿ ಒಂಚೂರು ಮೈ ಜುಮ್ಮೆನಿಸುವಂತಹ ಒಂದಿಷ್ಟು ರೋಚಕವಾದಂತಹ ದೃಶ್ಯಗಳಿರುತ್ತೆ ಅಂತ ಹೇಳಿ. ಬಟ್ ಎವರ್ ಫಸ್ಟ್ ಟೈಮ್ ನಮ್ಮದೊಂದು ಚಿಕ್ಕ ರಿಯಾಲಿಟಿ ಶೋದಲ್ಲಿ ದೊಡ್ಡ ಹಬ್ಬವನ್ನ ಕಟ್ಟಿಕೊಟ್ಟಿರುವಂತಹ ಚಿಕ್ಕಮಗಳೂರಿನ ಧನುಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಗಳು ಎಲ್ಲರ ಕೈಗಳಿಂದ ಬರಲಿ. ಹೊರಟು ಶಿವ 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 ಅಂದವಾಗಲೆಲ್ಲ ಮೋಹನ್ ಮಾಸ್ಟರ್ ನೆನಪಿಗೆ ಬರ್ತಾರೆ ನಮಗೆ ಚಿತ್ರರಂಗದಲ್ಲಿ. ಬಾಸ್, ಹೇಗಾಯ್ತು ಪರ್ಫಾರ್ಮೆನ್ಸ್? ಹಾಯ್ ಧನು. ಹಾಯ್ ಸರ್. ವೆರಿ ನೈಸ್ ಎಂಟ್ರಿ ತುಂಬ ಚೆನ್ನಾಗಿತ್ತು, ಎಂಡಿಂಗ್ ತುಂಬ ಚೆನ್ನಾಗಾಯಿತು. ಮಧ್ಯ ಸ್ವಲ್ಪ ಧನುದು ಎನರ್ಜಿ ಲೆಸನ್ಸ್ದು ಕೊರಿಯೋಗ್ರಾಫರ್ಗೆ ಸ್ವಲ್ಪ ಆ ಟೈಮಿಂಗ್ ಸೆನ್ಸ್ ತುಂಬ ಇರಬೇಕಿತ್ತು ಅಂತ ಅನಿಸ್ತು. ಬೀಟ್ ಇಲ್ದಿರೋದು ಹೋಗ್ತಾನೆ ಇದೆ ಅನ್ನೋ ಥರ ಒಂದು ಫೀಲ್ ಆಯಿತು. ಬಟ್ ಅವನ ಎನರ್ಜಿ ಚೆನ್ನಾಗಿದೆ, ಅವ್ನ ಫ್ಯೂಚರ್ ಚೆನ್ನಾಗಿದೆ, ಅವ್ನು ಕಂಟಿನ್ಯೂಸ್ ಮಾಡಿದ್ರೆ ಖಂಡಿತವಾಗಿ ಚೆನ್ನಾಗಿರುತ್ತೆ. ಮತ್ತು ಮೇಕಪ್ಪು ಕಾಸ್ಟ್ಯೂಮಲ್ಲಿ ಒಂಚೂರು ಪ್ರಾಪರ್ ಚೆನ್ನಾಗಿ ಆಗ್ಬೋದಾಗಿತ್ತು ಅಂತ ಅನ್ನಿಸ್ತು. ಚೆನ್ನಾಗಿ ಮಾಡಿದ್ದನು. ನೆಕ್ಸ್ಟ್ ಒಂದು ಫ್ಯೂಚರ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರು, ಓಕೆನಾ? ಓಕೆ, ವೆರಿ ನೈಸ್. ಬಾಸ್, ಯಾಕೆ ಅಂತ ಕೇಳಿದರೆ ನಮ್ಮ ರಿಯಾಲಿಟಿ ಶೋದಲ್ಲಿ ಎನರ್ಜಿಯೊಂದಿಗೆ ಫಿನಾಲಿಗೆ ಬಂದಿದ್ದು ನಮ್ಮ ಧನು ಮಾತ್ರ. ಏನು ಮಾಡ್ತಾನೋ ಇಲ್ಲ ಗೊತ್ತಿಲ್ಲ, ಸ್ಟೇಜ್ ಸಿಕ್ಕಿದ ಮೇಲೆ ಸ್ಟೇಜನ್ನು ಧೂಳು ಎಪ್ಸುವಂಥ ಎನರ್ಜಿಯೊಂದಿಗೆ ಇಲ್ಲಿ ತನಕ ಬಂದು ನಿಂತ್ಕೊಂಡಿದ್ದ ಧನು. ಖಂಡಿತ ಒಳ್ಳೆ ಎನರ್ಜಿ ಇದೆ, ಅದೇ ಹೇಳಿದೆ ನಾನು, ಒಳ್ಳೆ ಎನರ್ಜಿ ಇದೆ. ಟೈಮಿಂಗಲ್ಲಿ ಈಗ ಡಮರು ಸೌಂಡ್ ಬಂದಾಗ ಬೇರೆ ಏನೋ ಮಾಡ್ತಿರ್ತಾರೆ, ಆ ಥರದ್ದೆಲ್ಲನೂ ಕ್ಯಾಚ್ ಮಾಡಬೇಕು ಸ್ವಲ್ಪ ಅಷ್ಟೇ. ಓಕೆ, ಚಿಕ್ಕಮಗಳೂರಿನ ಮಲ್ಲಿಗೆಯ ಗರಿ ಪರಿಮಳ ಹರಡುತ್ತಾ ಇದೆ. ಹೊರಟು ಸುಮಿತ್ ಸರ್. ಧನು, ಏನು ಪರ್ಫಾರ್ಮೆನ್ಸ್ ಅಪ್ಪ ನಿಮ್ಮದು. ಎಂಟ್ರಿ ಅಂತೂ ಸಖತ್ತಾಗಿತ್ತು, ಇವನ್ ಎಂಡಿಂಗ್ಸ್ ಅಷ್ಟೇ ಆ ಲೆವೆಲ್ಗೇನಿತ್ತು. ಓಕೆ, ಆ ಲಾಸ್ಟ್ ಫಾಲ್ ಇದೆಯಲ್ಲ, ಇನ್ನು ನನ್ನ ಹಾರ್ಟ್ ಬೀಟ್ ಆಗ್ತಿದೆ ದುಬ್ 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 ಅಂತ. ಓಕೆ, ಎನರ್ಜಿ ಚೆನ್ನಾಗಿತ್ತು. ಆ ಸ್ಟೆಪ್ಸಲ್ಲಿ ಸ್ವಲ್ಪ ಪರ್ಫೆಕ್ಷನ್ ಬೇಕಿತ್ತು. ಓಕೆ, ಆ ಡಬ್ ಸ್ಟೆಪ್ ಪಾರ್ಟ್ ಇದೆಯಲ್ಲ, ಡಮ್ರು ಹಿಡ್ಕೊಂಡು ಮಾಡಿದ್ದು. ಓಕೆ, ಸಂಬೋಟ್ ನೀವು ಕಂಪೋಸ್ ಮಾಡಿದ್ದಾರೆ ಸರ್, ಡಮ್ರು ಹಿಡ್ಕೊಂಡು ಡಬ್ ಸ್ಟೆಪ್. ಬಟ್ ಸ್ಟೆಪ್ಸಿಗೆ ಸ್ವಲ್ಪ ಮ್ಯಾಚ್ ಆಗ್ತಿರಲಿಲ್ಲ, ಎನರ್ಜಿ ಸ್ವಲ್ಪ ಡೌನ್ ಆಗ್ತಿತ್ತು. ಅದರ್ ದೆನ್ ದ್ಯಾಟ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಓಕೆ, ನೆಕ್ಸ್ಟ್ ಟೈಮ್ ಬರೋ ಸ್ವಲ್ಪ ಎನರ್ಜಿ ಮೇಲೆ ಸ್ಟೆಪ್ಸ್ ಮೇಲೆ ಗಮನ ಕೊಡಿ. ಓಕೆ, ಆಲ್ ದ ಬೆಸ್ಟ್. ಮತ್ತೆ ಹೆದರಿಸ್ಬೇಡ ನಮಗೆ, ಈ ರೀತಿ ಆ್ಯಕ್ಟ್ಗಳು ಬಂದಾವಾಗಲೆಲ್ಲ ಮತ್ತೆ ಕಂಡೀಷನ್. ಕೈಂಡ್ಲಿ ರಿಕ್ವೆಸ್ಟ್ ನಮ್ಮೆಲ್ಲ ಫ್ಯಾಮಿಲಿ ಎಲ್ಲ ಇರುವಂತಹ ಪೇರೆಂಟ್ಸ್ಗಳಲ್ಲಿ ಮಕ್ಕಳಿಗೆ ಇದನ್ನು ದಯವಿಟ್ಟು ಮನೆಯಲ್ಲಿ ಮತ್ತೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಏನು ಮಾಡಬೇಕಿದ್ರೆ ಪ್ರೊಫೆಷ್ನಲ್ ಆಗಿರುವಂತಹ ಸಪೋರ್ಟಿಂಗ್ ಇರೋದ್ರಿಂದ ಅವನು ಅದನ್ನು ಟ್ರೈ ಮಾಡ್ತಾ ಇರೋದು. ಆ ಎಲ್ಲ ಟೆಕ್ನಿಷಿಯನ್ ಟೀಮ್ಸ್ಗಳಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲಿ. ಥ್ಯಾಂಕ್ ಯು ಸೋ ಮಚ್ ಧನು, ವಿಶ್ ಯು ಆಲ್ ದ ಬೆಸ್ಟ್. ಹೋಪ್ ವೆಲ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇರೋಣ. ಇನ್ನೂ 6 ಜನ ಬಾಕಿ ಇದ್ದಾರೆ ಫೈಟ್ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ನನ್ನ ಗುಂಪುಗೆ ನಮ್ಮ ಕುಡಂಜಿ ಕಂಟೆಸ್ಟೆಂಟ್, ಇನ್ನೋರ್ವ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು ನಮ್ಮ ಜೊತೆ ಕುಮಟದ ಸನ್ನಿಧಿ ಫೈನಲಿಸ್ಟ್ ಆಗಿದ್ದಾರೆ. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸನ್ನಿಧಿ ಫ್ರಮ್ ಕುಮಟ. ಬರ್ಲಿ ಜೋರಾದಂತಹ ಚಪ್ಪಾಳೆ. ನಂದೆ, ಈ ಪಕ್ಕ ನಂದೆ, ತಲೆ ಮೇಲೆ ಆಕಾಶ ಪಕ್ಕ ನಂದೆ. ಆ ತಪ್ಪು ನಾನೇ, ಈ ಒಪ್ಪು ನಾನೇ, ತಪ್ಪೊಪ್ಪನ್ನು ಸುಟ್ಟಾಕೋ ಕಿಚ್ಚು ನಾನೇ.
ನನ್ನನ್ನೇ ಕಣ್ಕೋನು ಭೂಮಿಲಿ ಹುಟ್ಟಿಲ್ಲ ಹುಟ್ಟಿದ್ರು ಅದು ಮತ್ತೆ ನಾನೇ ನನ್ನೀರಿ ಗೆಲ್ಲೋನು ಇನ್ನೊಬ್ಬ ಇಲ್ಲವನೇ ಯಾರಂದ್ರೆ ಅದು ನಾಳೆಯ ನಾನೇ ನಾ ತಿರ್ಸೋದೆ ಮೀಸೆಯನ್ನು ಬೀಸೋದೆ ಕೊಡಿಯನ್ನು ಮಾಡೋದೆ ಯುದ್ಧವನ್ನು ಮಾಡಲ್ಲ ರಾಜಿಯನ್ನು ಮಗ ಇದು ನನ್ನ ಜಾಗ ಅರೇ ಮಗ ಇದು ನನ್ನ ಜಾಗ ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕಂಡ್ರ ಇಂಟರ್ನ್ಯಾಷನಲ್. ಕೆಂಪು ಬಣ್ಣ ಪಾದಕ್ಕೆ ಹಚ್ಚಿ ನಮ್ಮ ಪಾಲಿಸ ಬಂದೆ ಗಂಗೆ ರೇಣುಕಾ ತಾಯೇ. ಕಪ್ಪು ಕಪ್ಪು ಕಾಡಿಗೆ ಇಟ್ಟು ನಮ್ಮ ಕರುಣಿಸಲು ಬಂದೆ ಗಂಗೆ ರೇಣುಕಾ ತಾಯೇ. ಕಲ್ಲು ಕಲ್ಲು ಗೆಜ್ಜೆಯ ಕಟ್ಟಿ ನಮ್ಮ ನಡೆಸಲು ಬಂದೆ ಗಂಗೆ ರೇಣುಕಾ ತಾಯೇ. ಸೀರೆ ಉಟ್ಟು ಊರಾಗೆ ಬಂದಳಮ್ಮ ಹೂಗುತ್ತಿ ಓಲೆ ತೊಟ್ಟು ಮೂರು ಲೋಕಾನು ಆಡೋ ಅಮ್ಮ ಮೈಕೆ ತೀರಿಸು ಎಂದು ಬಣ್ಣ ಹಚ್ಚಿದೆವಮ್ಮ ಆಸೆ ತೀರಿಸು ಎಂದು ವೇಷ ಹಾಕಿದೆವಮ್ಮ. ನಿನಗಿಂತ ದೊಡ್ಡ ದೇವರಿ ಲೋಕದಲ್ಲಿಲ್ಲ ನೈವೇದ್ಯ ಇರಲಿಕ್ಕೆ ನಮ್ಮಲ್ಲಿ ಏನಿಲ್ಲ. ಮದುವೆಯನ್ನೇ ನೀ ಕೇಳು ವರವನ್ನು ಕೊಡುತ್ತಾಯೆ ನಿನ್ನ ಮಕ್ಕಳನ್ನು ಕಾಪಾಡುವ ತಾಯೇ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ? ವೈಲ್ಡ್ ಫೈರು. ವೈಲ್ಡ್ ಫೈರ್ಗೆ ಒಂದು ಫೈರ್ಫುಲ್ ಚಪ್ಪಾಳೆ ಬರಲಿ ಎಲ್ಲರ ಕೈಗಳಿಂದ. ಓವರ್ ಆಲ್ ಒಂದ್ಸಾರಿ ಗೆಟಪ್ಪೇ ಚೇಂಜ್ ಆಗಿ ಓವರ್ ಲುಕ್ ಅಲ್ಲಿ ಹೆಂಗೋ ಬಂದು ನಮ್ಮೆಲ್ರಿಗೂ ಝಲಕ್ ಕೊಟ್ಟಿರುವಂತಹ ಸನ್ನಿಧಿ ಕುಮಟಾ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಅಲ್ಲಿ ಸೈಲೆಂಟ್ ಆಗಿ ಫಿನಾಲೆಗೆ ಬಂದಂತಹ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ರೆ ಅದು ಸನ್ನಿಧಿ ಮಾತ್ರ. ಎಲ್ಲಿಯೂ ಕೂಡ ಅಬ್ಬರ ಇಲ್ಲ, ಎಲ್ಲಿಯೂ ಕೂಡ ಗೋಲ್ಡನ್ ಬಜರ್ ಇಲ್ಲ, ಆದ್ರೆ ಎಲ್ಲಿಯೂ ಕೂಡ ತಾಳ ಲಯ ತಪ್ಪದೇನೆ ಸೈಲೆಂಟ್ ಆಗಿ ಎಲ್ರಿಗೂ ಟಕ್ಕರ್ ಕೊಡ್ತಾ ಕೊಡ್ತಾ ಟಾಪ್ 11 ಕಂಟೆಸ್ಟೆಂಟ್ ಅಲ್ಲಿ ಒಬ್ಬಳಾಗಿ ಇಲ್ಲಿಯ ತನಕ ಬಂದು ನಿಂತಿದ್ದಾಳೆ. ಇಲ್ಲಿಂದ ಪ್ರೈಸ್ ಬರುತ್ತೋ, ಆ ಕಿರೀಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೂಡ್ಬಿದ್ರೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಸಿಕ್ಕಿದ್ರೆ ಮಾತ್ರ ಸಂತೃಪ್ತಿ ಆಗುತ್ತೆ. ಒಂದು ಜೋರಾದ ಚಪ್ಪಾಳೆಗಳು ಬರಲಿ. ನಮ್ಗೆಲ್ರಿಗೂ ಪುಷ್ಪ ತಗ್ಗೋದೇ ಇಲ್ಲ, ಖುಷಿ ಆಯ್ತು. ಅಲ್ಲಿದ್ದಾರೆ ವೈಲ್ಡ್ ಫೈರ್ ಅಲ್ಲ, ಇಂಟರ್ನ್ಯಾಷನಲ್ ಫೈರ್ ಮೋಹನ್ ಬಾಸ್ ಅವರು. ಅವ್ರೇನು ಹೇಳ್ತಾರೆ ಕೇಳುವಲ್ಲ. ಹಾಯ್ ಸನ್ನಿಧಿ, ನಿನ್ನ ಎನರ್ಜಿ ತುಂಬ ಚೆನ್ನಾಗಿತ್ತು. ನನಗೆ ಕೊರಿಯೋಗ್ರಫಿಲಿ ಸ್ವಲ್ಪ ಇಂಪ್ಯಾಕ್ಟ್ ಇರಬಹುದಿತ್ತು ಅಂತ ಅನ್ನಿಸ್ಬೇಕಿತ್ತು. ಲೈಕ್ ವಾವ್ ಅನ್ನೋದೊಂದು ಅಷ್ಟು ಕಾಣಿಸ್ಲಿಲ್ಲ ಅಷ್ಟೇ. ಬಟ್ ಇವಳ ಎನರ್ಜಿ ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ ಆಗಲಿ ಇದಾಗಲಿ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಹಾಡಲ್ಲಿ ಸ್ವಲ್ಪ ಒಂದಷ್ಟು ಸಾಂಗ್ಸು ಏನಂತಾರೆ ಕಾಂಪಿಟೇಷನ್ಗೆ ಅಂತ ಬೇಕಾಗಿರುತ್ತೆ. ಇದು ಸಿನಿಮ್ಯಾಟಿಕ್ ತುಂಬ ಚೆನ್ನಾಗಿರುತ್ತೆ. ನಾವು ತೋರಿಸೋ ರೀತಿ ಬೇರೆ ಥರ ಇರುತ್ತೆ ಸಿನಿಮ್ಯಾಟಿಕಲ್ಲಿ. ಬಟ್ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಬಟ್ ಇವಳ ಎನರ್ಜಿ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಸನ್ನಿಧಿ, ಫ್ಯೂಚರ್ ಇದೆ, ಚೆನ್ನಾಗಿ ಮಾಡಮ್ಮ. ವೆರಿ ನೈಸ್. ಓಕೆ,
ರೌಂಡ್ 1 ಇಂದ ನಿಮ್ಮನ್ನ ನೋಡಿರುವಂತಹ ನಮ್ಮ ಸೂರಜ್ ಸರ್, ಹೇಗಾಯ್ತು ಪರ್ಫಾರ್ಮೆನ್ಸ್? ಹಾಯ್ ಸನ್ನಿಧಿ. ಹಾಯ್ ಸರ್. ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನನಗೆ ಹಾಗೆ ಅನಿಸ್ತು ಕೊರಿಯೋಗ್ರಫಿಯಲ್ಲಿ ಇನ್ನೂ ಕ್ರಿಯೇಟಿವಿಟಿ ಬೇಕಿತ್ತಂತ. ಬಟ್ ಆ ಡಿಫ್ರೆನ್ಸ್ ಬೇಕಿತ್ತು. ಮೇಲ್ ವರ್ಷನ್ ಮಾಡುವಾಗ ಮ್ಯಾನ್ಲಿ ಆಗಿ, ಫೀಮೇಲ್ ಮಾಡುವಾಗ ಅಷ್ಟೇ. ಅಂದರೆ ಇದು ಸ್ವಲ್ಪ ಕರಗ ಟೈಪ್, ಆದರೆ ಇನ್ನೂ ಆ ಡಿಫ್ರೆನ್ಸ್ ಬೇಕಿತ್ತು. ಸ್ವಲ್ಪ ಫೆಮಿನೈನ್ ಮೂಮೆಂಟ್ಸ್ ಬೇಕಿತ್ತು, ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು ಅನಿಸ್ತು. ಅದರ್ವೈಸ್ ಯು ಆರ್ ಟೂ ಗುಡ್ ಆನ್ ಎನರ್ಜಿ. ಥ್ಯಾಂಕ್ ಯು. ಓಕೆ, ಎಲ್ಲ ಚೆನ್ನಾಗಾಗಿದೆ. ಒಂಚೂರು ಊಟಕ್ಕೆ ಒಂಚೂರು ಉಪ್ಪು ಜಾಸ್ತಿ ಬೇಕಿತ್ತಂತೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ವಿಶ್ ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್, ಹೋಪ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಅದು ಸೌಮ್ಯ, ಒಂದು ಪರ್ಫಾರ್ಮೆನ್ಸ್ ನೋಡಿ ಎದೆಯಲ್ಲಿ ಯಾಕೋ ತಡ್ಕೊಳ್ಳಿಕ್ಕಾಗದೇ ಇರೋ ರೇಂಜ್ಗೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತೆ ಕಂಟೆಸ್ಟೆಂಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನೋಡಿದರೆ ನನ್ನ ಹತ್ರ ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಬಿಕಾಸ್ ಏನು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ಗಳು. ಹಾಗಾಗಿ ಈ ವಾರಕ್ಕೆ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಾರ ಮತ್ತೆ ಜಬರ್ದಸ್ತ್ ಪರ್ಫಾರ್ಮೆನ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಕರ್ನಾಟಕ ಡ್ಯಾನ್ಸ್ ಮಾಡ್ತಾ ಇರಿ, ಖುಷಿಯಾಗಿರಿ. ಬಾಯ್.